ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿ ವತಿಯಿಂದ ಕೊಡಮಾಡಲಾಗುವ 2020ನೇ ಸಾಲಿನ ಗೌರವ ಪ್ರಶಸ್ತಿ ಮತ್ತು ಪುಸ್ತಕ ಬಹುಮಾನ ಪ್ರದಾನ ಸಮಾರಂಭ ಮಂಗಳೂರಿನ ಪುರಭವನದಲ್ಲಿ ನಡೆಯಲಿದೆ ಎಂದು ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷ ಡಾಕ್ಟರ್ ಕೆ ಜಗದೀಶ್ ಪೈ ಹೇಳಿದರು. ಅವರು ಮಂಗಳೂರಿನ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿ, ಪ್ರತಿ ವರ್ಷ ಕೊಂಕಣಿ ಸಾಹಿತ್ಯ ಅಕಾಡೆಮಿಯಿಂದ ಕೊಡಮಾಡಲಾಗುವ ಗೌರವ ಪ್ರಶಸ್ತಿ ಮತ್ತು ಪುಸ್ತಕ ಬಹುಮಾನಗಳ ಪೈಕಿ 2020ನೇ ಸಾಲಿನ ಗೌರವ ಪ್ರಶಸ್ತಿ ಮತ್ತು ಪುಸ್ತಕ ಬಹುಮಾನ ಪ್ರದಾನ ಸಮಾರಂಭ ಆಗಸ್ಟ್ 1ರಂದು ಮಧ್ಯಾಹ್ನ 2 ಗಂಟೆಗೆ ಮಂಗಳೂರಿನ ಪುರಭವನದಲ್ಲಿ ನಡೆಯಲಿದೆ. ಸಾಹಿತ್ಯದಲ್ಲಿ ಅರುಣಾ ಸುಬ್ರಾವ್ ಉಭಯಕರ್, ಕಲೆಯಲ್ಲಿ ಪುತ್ತೂರು ಪಾಂಡುರಂಗ ನಾಯಕ್, ಜಾನಪದದಲ್ಲಿ ಲಕ್ಷ್ಮೀ ಸಿದ್ದಿ ಆಯ್ಕೆಯಾಗಿದ್ದು, ಇನ್ನು ಕವನದಲ್ಲಿ ಪ್ರೇಮ್ ಮೊರಾಜ್ ಬರೆದ ಏಕ್ ಮೂಠ್ ಪಾವ್ಲೋ ಸಣ್ಣ ಕಥೆಯಲ್ಲಿ ಮೋನಿಕಾ ಡೇಸಾ ಬರೆದ ನವೀದ್ ದಿಶಾ, ಲೇಖನದಲ್ಲಿ ಸ್ವೀವನ್ ಕ್ವಾಡ್ರಸ್ ಪೆರ್ಮದೆ ಬರೆದ ಸುಗಂಧು ಸ್ವಾಸ್ ಆಯ್ಕೆಯಾಗಿದೆ. ಪ್ರಶಸ್ತಿಯನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಮತ್ತು ಮಾಜಿ ಸಚಿವ ಕೋಟ ಶ್ರೀನಿವಾಸ್ ಪೂಜಾರಿ ನೀಡಲಿದ್ದಾರೆ ಎಂದು ಕಾರ್ಯಕ್ರಮದ ಕುರಿತು ಮಾಹಿತಿ ನೀಡಿದರು. ಸ್ವಲ್ಪ ಯಾವತ್ತೂ ನಡಿಬೇಕಿತ್ತು, ಆದರೆ ಕೊರೋನಾದಿಂದ ಕೋವಿಡ್-19 ಸ್ವಲ್ಪ ಮುಂದಕ್ಕೆ ಹೋಗಿದೆ ಇದು. ಆದರೂ ನಾಡ್ದು 1 ಆಗಸ್ಟ್ 1ಕ್ಕೆ ಪುರಭವನದಲ್ಲಿ ಕಾರ್ಯಕ್ರಮ ಮಾಡ್ತೇವೆ. ಸಾಹಿತ್ಯ ವಿಭಾಗಕ್ಕೆ ಅರುಣ್ ಸುಬ್ರಾವ್ ಉಭಯಂಕರ್, ಮತ್ತು ಕಲಾ ವಿಭಾಗಕ್ಕೆ ಪುತ್ತೂರು ಪಾಂಡುರಂಗ ನಾಯ್ಕ್, ಜಾನಪದ ವಿಭಾಗ ಪ್ರಶಸ್ತಿ ಶ್ರೀಮತಿ ಲಕ್ಷ್ಮೀ ಕೃಷ್ಣ ಸಿದ್ದಿ ಇವರಿಗೆ ಕೊಡಬೇಕಂತ ನಿರ್ಧಾರ ಮಾಡಿದ್ದೇವೆ. ಅದೇ ರೀತಿ ಪುಸ್ತಕ ಬಹುಮಾನ ಪ್ರೇಮ್ ಮೊರಾಜ್ ಸಣ್ಣ ಕಥೆಯ ಶ್ರೀಮತಿ ಮೋನಿಕಾ ಡೇಸ್ ಮತ್ತು ಲೇಖನದಲ್ಲಿ ಸ್ಟೀವನ್ ಕ್ವಾಡ್ರಸ್ ಪೆರ್ಮದೆ ಇವರಿಗೆ ಪ್ರಶಸ್ತಿಯನ್ನು ಕೊಡಬೇಕು ಅಂತ ನಮ್ಮ ಅಕಾಡೆಮಿ ಎಲ್ಲ ಸರ್ವ ಸದಸ್ಯರ ನಿರ್ಣಯ ಮಾಡಿದ್ದಾರೆ. ಮತ್ತು ಈ ವರ್ಷ ಹಲವಾರು ಕಾರ್ಯಕ್ರಮವನ್ನು ಹಾಕಿದ್ದೇವೆ. ಕೋವಿಡ್ ನಿಯಮದಿಂದ ಕೆಲವೊಂದು ನಮಗೆ ಸಾರ್ವಜನಿಕವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಿಕ್ಕೆ ಆಗಲಿಲ್ಲ. ಆದರೂ ಕೊಂಕಣಿ ಸರ್ಟಿಫಿಕೇಟ್ ಕೋರ್ಸು ಕಾಲೇಜ್ ಮಟ್ಟದ ಆನ್ಲೈನ್ ಮೂಲಕ ಕೊಂಕಣಿ ಭಾಷೆ ಸಂಸ್ಕೃತಿ ನಡೆಸಲಾಗುತ್ತದೆ. ಈ ಸಂದರ್ಭ ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿಯ ರಿಜಿಸ್ಟ್ರಾರ್ ಆರ್ ಮನೋಹರ್ ಕಾಮತ್, ಸದಸ್ಯರಾದ ಕೆನ್ಯೂಟ್ ಜೀವನ್ ಪಿಂಟು, ನವೀನ್ ನಾಯಕ್, ಅರುಣ್ ಜಿ ನಾಯಕ್ ಉಪಸ್ಥಿತರಿದ್ದರು.